ಕರಾವಳಿ ಪ್ರದೇಶಗಳಲ್ಲಿ ಕಳೆದೆರಡು ದಿನಗಳಿಂದ ಎಡಬಿಡದೆ ಮಳೆ ಸುರಿತಾ ಇದ್ದು ಹಲವೆಡೆ ಆತಂಕಕಾರಿ ಘಟನೆಗಳು ಸಂಭವಿಸಿವೆ. ಕಾಪು ತಾಲೂಕಿನ ಪಡುಬಿದ್ರೆಯ ಕಾಮಿನಿ ನದಿಯು ತುಂಬಿ ಹರಿದ ಕಾರಣ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಉಡುಪಿ, ಬ್ರಹ್ಮಾವರ, ಬೈಂದೂರು, ಕುಂದಾಪುರ, ಹೆಬ್ರಿ, ಕಾರ್ಕಳ, ಕಾಪು ತಾಲೂಕುಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಕಾಪು ತಾಲೂಕಿನ ಪಡುಬಿದ್ರೆಯ ಪಾದೆಬೆಟ್ಟು ಪರಿಸರ ಜಲಾವೃತಗೊಂಡಿದೆ. 5 ಮನೆಗಳಿಂದ ನಿವಾಸಿಗಳನ್ನು ತೆರವು ಮಾಡಲಾಗಿದೆ. ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ನೇತೃತ್ವದಲ್ಲಿ ಹಲವರನ್ನ ಸ್ಥಳಾಂತರ ಮಾಡಲಾಗಿದ್ದು ಸುಮಾರು 24 ಮಂದಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗೃಹ ರಕ್ಷಣಾ ದಳ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಪರಿಸ್ಥಿತಿ ಕೂಡ ಇರುವಂಥದ್ದು. ಹಾಗಾಗಿ ಜನರನ್ನ ಸೇಫ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ರಾಜ್ಯದಲ್ಲೇ ಕಾಪು ತಾಲೂಕಿನಲ್ಲಿ ಹೈಯೆಸ್ಟ್ ರೈನ್ಫಾಲ್ ದಾಖಲಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಆತಂಕಿತಗೊಂಡಂತಹ ಹಾಗೂ ಜಲಾವೃತಗೊಂಡಂತಹ ಜನ ನಮಗೆ ಕಾಲ್ ಮಾಡಿ ಹೇಳಿದಾಗ ನಾವು ತಕ್ಷಣವೇ ಆ ಸ್ಥಳಕ್ಕೆ ತಲುಪಿದ್ದೇವೆ. ನಮ್ಮ ಒಂದು ತಾಲೂಕು ಆಡಳಿತದ ವತಿಯಿಂದ ಬೋಟ್ ನ ವ್ಯವಸ್ಥೆ ಇರುತ್ತೆ. ಆ ಬೋಟ್ ಅಲ್ಲಿ ಹೋಗಿ ನಾವು ಯಾರೆಲ್ಲ ಮನೆಯಲ್ಲಿ ಸಿಲುಕಿಕೊಂಡಿರ್ತಾರೆ ಅವರನ್ನ ನಮ್ಮ ಬೋಟ್ ನಲ್ಲಿ ಕರ್ಕೊಂಡು ಬಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತಹ ಕಾರ್ಯವನ್ನ ನಾವಿವತ್ತು ಮಾಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ಒಂದು ರೋಚಕ ಮತ್ತು ಆತಂಕದಂತಹ ಕಾರ್ಯ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ಬೋಟ್ ಅಲ್ಲಿ ಹೋಗುವಾಗ ಅಲ್ಲಿ ಏನ್ ಆಳ ಇದ್ಯಾ, ತೋಡಿದ್ಯಾ ಏನು ಗೊತ್ತಿರೋದಿಲ್ಲ. ಒಟ್ಟಾರೆ ನಾವು ಹೋಗ್ಬೇಕಾಗತ್ತೆ. ಆದ್ರೂ ಕೂಡ ಒಂದು ಧೈರ್ಯದಿಂದ ನಮ್ಮ ತಂಡ ಮುನ್ನುಗ್ಗಿ ಹೋಗಿ ಸ್ವತಃ ನಾನು ಕೂಡ ತಹಶೀಲ್ದಾರ್ ಆಗಿದ್ರು ಕೂಡ ಹೋಗಿ ಅಲ್ಲಿ ಆ ಜನರನ್ನ ಮನವೊಲಿಸಿ ನಾವು ಕರ್ಕೊಂಡ್ ಬರ್ಬೇಕಾಗತ್ತೆ.